ದುರ್ಗಾಂಬ ಬಾಡಿ ವರ್ಕ್ಸ್ದ ಶ್ರೀ ಮಹಾಗಣಪತಿ ಸ್ವಯಂಭೂ ನಾಗ ಸಾನ್ನಿಧ್ಯ ರಕ್ತೇಶ್ವರಿ ಗುಳಿಗ ಸಾನ್ನಿಧ್ಯದ ನಾಗಪನಟ್ ನಾಗರ ಪಂಚಮಿದ ಆಚರಣೆಯನ್ನು ಸೋಮವಾರ ಕಾಂಡ ನಡಪಾಯಿರು. ಈ ಸಾನ್ನಿಧ್ಯದಲ್ಲಿ ವಾಸುಕಿ ನಾಗರಾಜನ ಸ್ವಯಂಭೂ ನಾಗ ಸಾನ್ನಿಧ್ಯ ಇದೆ. ಆ ಸ್ಥಳದಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ನಾಗತಂಬಿಲಾರಾಧನೆಯನ್ನು ಬೆಳತರ್ಪಣೆಯ ಮೂಲಕ ಆ ವಾಸುಕಿ ನಾಗರಾಜನಿಗೆ ವಿಶೇಷವಾಗಿ ನಾಗರ ಪಂಚಮ ದಿವಸ ಪರ್ವದೇವನವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತಿನ ದಿವಸವೂ ಕೂಡ ಈ ಶ್ರಾವಣ ಮಾಸದ ಈ ಶುಕ್ಲ ಪಂಚಮಿಯ ನಾಗರ ಪಂಚಮಿ ದಿವಸ ಆ ವಾಸುಕಿ ನಾಗರಾಜನಿಗೆ ವಿಶೇಷವಾಗಿ ನಮ್ಮಿಂದ ಬೆಳತರ್ಪಣ, ನಾಗತಂಬಿಲಾರಾಧನೆ, ಷೋಡಶೋಪಚಾರ ಪೂಜೆ ಹಾಗೆ ಸರ್ವಾಲಂಕಾರ ಪೂಜೆಯನ್ನು ಶ್ರದ್ಧಾಪೂರ್ವಕ ಮಾಡುವಲ್ಲಿದ್ದೇವೆ. ಆ ಮಾಡುವಂತಹ ಸೇವೆಯನ್ನು ಆ ವಾಸ್ತು ನಾಗರಾಜ ಸ್ವೀಕಾರ ಮಾಡಿಕೊಂಡು ಬಂದು ಈ ಸ್ಥಳದಲ್ಲಿ ಆ ದೇವರ ಸಂಪೂರ್ಣ ಅನುಗ್ರಹ ಇದ್ದುಕೊಂಡು ವಿಶೇಷವಾಗಿ ಬಂದಂತಹ ಎಲ್ಲ ಭಕ್ತಾದಿಗಳು ಕೂಡ ಆ ವಾಸುಕನಾಗರ ಸಂಪೂರ್ಣ ಅನುಗ್ರಹವಾಗಿ ಈ ಮಾಡಿದ ಪೂಜೆಯನ್ನು ಆ ದೇವರು ಸ್ವೀಕಾರ ಮಾಡಿಕೊಂಡು ತನ್ಮೂಲಕವಾಗಿ ಕುಟುಂಬಕ್ಕೆ ಶ್ರೇಯಸ್ಸನ್ನು, ಆಯುಷ್ಯವನ್ನು, ಆರೋಗ್ಯವನ್ನು, ವ್ಯಾಪಾರ ವೃತ್ತಿಯ ಅಭಿವೃದ್ಧಿಯನ್ನು ಗುಣಗೊಳಿಸಿಕೊಂಡು ಮನಸ್ಸನ್ನು ಇಷ್ಟಾರ್ಥಗಳನ್ನು ಪರಮಾತ್ಮ ಅನುಗ್ರಹಿಸುವ ಹಾಗೆ ದೇವರು ನನಗೆ ಮೊದಲಾಗಿ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಹಣ್ಣು ಕಾಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವಾಸುಕಿ ನಾಗರಾಜ ಸ್ವಾಮಿನೇ ನಮಃ. ಇದಂ ಫಲಂ ಮಯಾ ದೇವಸ್ಥಾಪನೆ ಸಾವಿರಂ ಪುರದತ್ತಮಹಾನೇನ ಮೇ ಶುಭಾವಾಪ್ತಿಃ ಭವೇತ್ ಜನ್ಮನಿ ಜನ್ಮನಿ. ನಾಗರಾಜ ದೇವತಾಭ್ಯೋ ನಮಃ. ಹಾಗೆ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಭೀಷಾಭ್ಯಾಂ ವಿಜಯಶಂಕರಾಭ್ಯಾಂ ನಮಃ. ಶ್ರೀಕೃಷ್ಣಾಭ್ಯಾಂ ನಮಃ. ದೇವತಾಭ್ಯೋ ನಮಃ. ಜ್ಞಾನದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ.
பக்த பந்துలు மல்ல ಸಂಖ್ಯೆಡು பேரு ಬೊಂಡ ಒಪ್ಪ್ಯಾದು ತಂಬಿಲ ಸೇವೆಯನ್ನು ಕಟ್ಟಾದು ನಾಗರ ಪಂಚಮಿದ ವಿಶೇಷ ಪೂಜಾ ಸೇವೆಯನ್ನು ಸಂದಾಯರು. ಮಧ್ಯಾಹ್ನದ ಮಹಾಪೂಜೆ ಆದ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ಎಲ್ಲ ನಡಪಾಯಿರು. ಶ್ರೀ ಕ್ಷೇತ್ರದ ಅರ್ಚಕರು ರಘುನಾಥ್ ಭಟ್ ಪ್ರಸಾದ್ ಭಟ್ ಪೂಜಾ ವಿಧಿಗಳನ್ನು ನಡಪಾಯಿರು. ವಿಶೇಷವಾಗಿ ಸಾನ್ನಿಧ್ಯದಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳನ್ನು ಅವರವರ ಮನಸ್ಸಿನ ಇಷ್ಟಾರ್ಥಗಳನ್ನು ತೆಗೆದುಕೊಂಡು ಬರುವಂತಹ ಇವತ್ತಿನ ದಿವಸ ವಿಶೇಷವಾದಂತಹ ಶುಕ್ಲ ಪಂಚಮಿ ನಾಗರ ಪಂಚಮಿ ದಿವಸ. ಹಾಗೆ ವಿಶೇಷವಾಗಿ ಯಜಮಾನ ವರ್ಗದವರು ಭಕ್ತವರ್ಗದವರು ಹಾಗೆ ಸಮಸ್ತ ಗ್ರಾಮದಲ್ಲಿರುವಂತಹ ಸಮಸ್ತ ಪರಿಸರವಾದಿಗಳು ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಆ ವಾಸುಕಿ ನಾಗರಾಜನಿಗೆ ತನುತರ್ಪಣ ನಾಗತಂಬೀಲಾರಾಧನೆ ಹಾಗೆ ಸರ್ವಮಂಗಳ ವಿಶೇಷವಾಗಿ ಸರ್ವಾಲಂಕಾರ ಪೂಜೆ ಹಾಗೆ ಷೋಡಶೋಪಚಾರ ಪೂಜಾರಾಧನೆಯನ್ನು ಆಚಾರ್ಯ ಮುಖಾಂತರ ಶ್ರದ್ಧಾತ್ಮಕವಾಗಿ ಆ ದೇವರಿಗೆ ಸಲ್ಲಿಸಿದರೆ ಹಾಗೆ ವಿಶೇಷವಾಗಿ ರಕ್ತೇಶ್ವರಿ ದೇವಿ ಕೂಡ ಹಾಗೆ ವಿಶೇಷವಾಗಿ ಆ ನಾಗ ಮಂಗಳಾದೇವಿಗೆ ವಿಶೇಷವಾಗಿ ರಕ್ತೇಶ್ವರಿ ದೇವಿಗೆ ವಿಶೇಷವಾಗಿ ಸೂರ್ಯನ ಪೂಜೆಯನ್ನು ಕೂಡ ಆ ದೇವರ ಮುಖಾಂತರವಾಗಿ ಸಲ್ಲಿಸಿದರೆ ಆ ದೇವತಾರಾಧನೆಯನ್ನು ಆ ವಾಸುಕಿ ನಾಗರಾಜರು ರಕ್ತೇಶ್ವರಿ ದೇವಿ ಕೂಡ ಸ್ವೀಕಾರ ಮಾಡಿಕೊಂಡು ಈ ಸ್ಥಳದಲ್ಲಿ ಆ ದೇವರ ಸಂಪೂರ್ಣ ಅನುಗ್ರಹ ಕೃಪಾಕಟಾಕ್ಷ ಬಂದಂತಹ ಎಲ್ಲ ಭಕ್ತಾದಿಗಳ ಮೇಲೆ ಕೂಡ ಇಟ್ಟುಕೊಂಡು ಯಜಮಾನ ವರ್ಗದವರಿಗೂ ಹಾಗೆ ನೌಕರ ವರ್ಗಗಳು ಕೂಡ ಏನು ಕ್ಷೇಮ ವಿಜಯ ಅಭಯ ಆಯುಷ್ಯ ಆರೋಗ್ಯ ಧಾನ್ಯಾದಿ ಸಂಪತ್ತನ್ನು ಆ ದೇವರು ಅನುಗ್ರಹಿಸಬೇಕು. ಯಾವ ಕುಟುಂಬಕ್ಕೆ ಯಾವುದೇ ರೀತಿಯ ನಾಗದೋಷಗಳು ಸರ್ಪದೋಷಗಳು ಇದ್ದಲ್ಲಿ ಕೂಡ ಅದೆಲ್ಲ ಆ ಸಮಸ್ತ ವಾಸುಕಿ ನಾಗರಾಜ ಮಾಡಿಕೊಡಬೇಕು. ಹಾಗೆ ಈ ಭಾರತ ದೇಶ ಅಂತ ಹೇಳೋದು ಕೃಷಿ ಭೂಮಿ ಪ್ರಧಾನವಾದಂತಹ ದೇಶ. ಆ ಕೃಷಿ ಪ್ರಧಾನವಾದಂತಹ ದೇಶದಲ್ಲಿ ಸಮಸ್ತ ಕೃಷಿ ಕಾರ್ಯಗಳು ಆ ದೇವರ ಅನುಗ್ರಹದಿಂದ ಅನಂತದೇವರ ವಾಸುಕಿ ನಾಗರಾಜರ ಅನುಗ್ರಹದಿಂದ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಬಂದು ಎಲ್ಲರಿಗೂ ಕೂಡ ಸುವೀಕ್ಷವಾಗುವ ಹಾಗೆ ಆ ವಾಸುಕಿ ನಾಗರಾಜರು ಅನುಗ್ರಹಿಸಬೇಕು. ಹಾಗೆ
ಶೇಷ ಶಯನಾದಂತಹ ಆ ವಾಸುಕಿ ನಾಗರಾಜನು ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ಉದ್ಧಾರ ಮಾಡಿ ನಡೆಸಿಕೊಂಡು ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ನಮ್ಮೆಲ್ಲ ಕುಟುಂಬಕ್ಕೂ ಅನುಗ್ರಹಿಸಬೇಕು. ಯಾರ್ಯಾರಿಗೆ ಮನಸ್ಸಿನಲ್ಲಿ ಸಂತಾನ ಭಾಗ್ಯ ಪ್ರಾಪ್ತಿ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಆ ಸಂಕಲ್ಪ ಭಾಗ್ಯವನ್ನು ಕೂಡ ಸಂತಾನ ಭಾಗ್ಯವನ್ನು ಕೂಡ ಆ ವಾಸುಕಿ ನಾಗರಾಜ ಅನುಗ್ರಹಿಸಬೇಕು. ಭೂಮಂಗಲ್ಯಾಭಿವೃದ್ಧಿಯನ್ನು ಕೂಡ ಅನುಗ್ರಹಿಸಬೇಕು. ಎಲ್ಲ ಮಹನೀಯ ವರ್ಗದ ಕೂಡ ಕೈಗೊಳ್ಳುವಂತಹ ಉದ್ಯೋಗ ವೃತ್ತಿಗಳಲ್ಲಿ ವ್ಯಾಪಾರ ವೃತ್ತಿಗಳಲ್ಲಿ ಅಭಿವೃದ್ಧಿಯನ್ನು ಲಾಭವನ್ನು ಯಶಸ್ವಿಯಾಗಿ ತನ್ಮೂಲಕವಾಗಿ ಮನೆಯಲ್ಲಿ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ವಾಸುಕಿ ನಾಗರಾಜರು ನಮಗೆಲ್ಲ ಅನುಗ್ರಹಿಸಿಕೊಂಡು ನಮ್ಮನ್ನು ಸದಾಕಾಲ ರಕ್ಷಣೆ ಮಾಡಿಕೊಂಡು ಉತ್ತರೋತ್ತರವಾಗಿ ಕಾಪಾಡಿಕೊಂಡು ಬರಬೇಕು ಅಂತ ಹೇಳಿ ಆ ವಾಸುಕಿ ನಾಗರಾಜನ ಸಾನ್ನಿಧ್ಯದಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ರೂಪಂ ದೇಹಿ ಜಯಂ ದೇಹಿ ಯಥೋದ್ವೇಜಿ ವಿರೋಧಿ ಮುದ್ರಾಂ ದೇಹಿ ಧನಂ ದೇಹಿ ಸರ್ವಾಂಕಾಮಾಂ ಚ ದೇಹಿವೆ. ವಾಸುಕಿ ನಾಗರಾಜ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಅಧ್ಯಕ್ಷ ದೇವಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಆಡಳಿತ ಮುಕ್ತೇಶ್ವರರು ದಿವಾಕರ್ ಬಗಂಬಿಲ, ಇಲ್ಲದ ಕುಲುಬಕ, ದುರ್ಗಾಂಬೆ ಬಾಡಿ ವರ್ಕ್ಸ್ದ ಸಿಬ್ಬಂದಿಗಳು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು.